ದೇರ್ಲಕಟ್ಟೆ ರತ್ನ ಎಜುಕೇಷನ್ ಟ್ರಸ್ಟ್ ವತಿರ್ದು ನಡಪಾವನ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಡು ಪ್ರತಿ ವರ್ಷ ನಡಪಾವಂದುಪ್ಪುನ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ರತ್ನೋತ್ಸವ 2022 ಡಿಸೆಂಬರ್ 18 ತಾರೀಕಿಗೆ ಐತಾರ ದೇರ್ಲಕಟ್ಟೆ ಗ್ರೀನ್ ಗ್ರೌಂಡ್ ನಿರ್ಮಿಸಾಯಿನ ಕಯ್ಯಾರ ಕಿನ್ಯನ ರೈ ವೇದಿಕೆ ಕುಂಬ್ಳೆ ಸುಂದರ್ರಾವ್ ಸಭಾಂಗಣಡು ಹಿರಿಯ ಸಾಹಿತಿ ಯಕ್ಷಗಾನ ವಿದ್ವಾಂಸರು ಈ ವರ್ಷದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯರ್ನ ಸರ್ವಾಧ್ಯಕ್ಷತೆಡು ನಡಪೆರವುಂಡು ಕಾಂಡೆ 1 ಗಂಟೆಗೆ ದೇರ್ಲಕಟ್ಟೆ ಬೇಳ್ಮ ಗ್ರಾಮ ಪಂಚಾಯತ್ ಸಮ್ಮೇಳನ ಸರ್ವಾಧ್ಯಕ್ಷರಿನ ಭವ್ಯ ಮೆರವಣಿಗೆ ಪೂರ್ಣಕುಂಭ ಕಲಶ ಚೆಂಡೆವಾದನ ಕೊಂಬು ಕಹಳೆ ಕಂಸಾಳೆ ಹಾಲಕ್ಕಿ ವೀರಗಾಸೆ ಹುಲಿವೇಷ ಪೂಜಾ ಕುಣಿತ ಬಣ್ಣದ ಕೊಡೆಕ್ಲದೊಟ್ಟಿಗೆ ನಡಪೆರ ಉಂಡು ಪಂಡದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಸಂಸ್ಥಾಪಕ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತೆರಿಪಾಯರು. ಈ ಒಂದು ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ರತ್ನೋತ್ಸವ 2022 ಇದು ನಮ್ಮ ನಾಡಿದು ತಾರೀಕು 18/12/2022 ಆದಿತ್ಯವಾರ ನಮ್ಮ ದೇರಳಕಟ್ಟೆಯ ಗ್ರೀನ್ ಗ್ರೌಂಡ್ನಲ್ಲಿ ನಿರ್ಮಿಸಿರುವಂತಹ ಕಯ್ಯಾರ ಕಿಂಜನರೈ ವೇದಿಕೆ ಕುಂಬಳೆ ಸುಂದರರಾವ್ ಅವರ ಸಭಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಮ್ಮ ಈ ವರ್ಷದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಹಿರಿಯ ಸಾಹಿತಿ ಯಕ್ಷಗಾನ ವಿದ್ವಾಂಸರು ಆಗಿರತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರುವ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರು ಸರ್ವಾಧ್ಯಕ್ಷತೆಯಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಯನ್ನು ನಾವು ಅಂದು ಬೆಳಿಗ್ಗೆ 9 ಗಂಟೆಗೆ ದೇರಳಕಟ್ಟೆಯ ಬೆಲ್ಮ ಗ್ರಾಮ ಪಂಚಾಯತ್ನಿಂದ ಸಮ್ಮೇಳನದ ಸಭಾಂಗಣಕ್ಕೆ ನಾವು ಭವ್ಯ ಮೆರವಣಿಗೆಯಲ್ಲಿ ಈ ಒಂದು ಮೆರವಣಿಗೆಯಲ್ಲಿ ಪೂರ್ಣಕುಂಭ ಕಲಶ ಚೆಂಡೆವಾದನ ಕೊಂಬು ಕಹಳೆ ಕಂಸಾಲೆ ಹಾಲಕ್ಕಿ ವೀರಗಾಸೆ ಹುಲಿವೇಷ ಪೂಜಾ ಕುಣಿತ ಬಣ್ಣದ ಕೊಡೆಗಳೊಂದಿಗೆ ಈ ಮೆರವಣಿಗೆ ಕುಂಬಳೆ ಸುಂದರರಾವ್ ಸಭಾಂಗಣಕ್ಕೆ ಬರಲಿಕ್ಕಿದೆ. ಆ ಬಳಿಕ ಆ ಒಂದು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ನಮ್ಮ ರತ್ನ ಎಜುಕೇಷನ್ ಟ್ರಸ್ಟಿನ ಕೋಶಾಧಿಕಾರಿ ನನ್ನ ಮಾತೃಶ್ರೀ ರತ್ನಾವತಿ ಕೆ ಶೆಟ್ಟಿ ಅವರು ನೆರವೇರಿಸಲಿಕ್ಕಿದ್ದಾರೆ. ಆ ಬಳಿಕ ಈ ಒಂದು ಸಮ್ಮೇಳನವನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಹರಿಕೃಷ್ಣ ಪುನರೂರವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ನಿರ್ದೇಶಕರಾದಂಥ KT ಸುವರ್ಣರವರು, ಕಿನ್ನಿಗೋಳಿಯ ಯುಗಪುರುಷದ ಭುವನಾಭಿರಾಮ ಉಡುಪರವರು, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಇಂದಾಜಿಯವರು, ನಮ್ಮ ಬೆಂಗಳೂರಿನ ಪತ್ರಿಕಾ ಪ್ರತಿನಿಧಿಯಾಗಿ ನಮ್ಮ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ರಾಜ್ಯ ಪ್ರಧಾನ ಸಂಚಾಲಕರಾಗಿರತಕ್ಕಂಥ ಪ್ರಕಾಶ್ ಬೆಂಗಳೂರವರು ಮತ್ತು ನಮ್ಮ ಬೆಲ್ಮ ಪಂಚಾಯತ್ನ ಎಲ್ಲ ಸದಸ್ಯರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಈ ಇಡೀ ಕಾರ್ಯಕ್ರಮವನ್ನು ನಮ್ಮ ಕದ್ರಿ ನವನೀತ್ ಶೆಟ್ಟಿ ಅವರು ನಿರ್ವಹಣೆ ಮಾಡಲಿಕ್ಕಿದ್ದಾರೆ. ಬೆಲ್ಮ ಪಂಚಾಯತ್ ಅಧ್ಯಕ್ಷರು CM ಅಬ್ದುಲ್ ಸತ್ತಾರ್ ಮೆರವಣಿಗೆಗೆ ಚಾಲನೆ ಕೊರಿಯರೊಲ್ಲೆರು. ರತ್ನ ಎಜುಕೇಷನ್ ಟ್ರಸ್ಟ್ದ ಕೋಶಾಧಿಕಾರಿ ರತ್ನಾವತಿ ಕೆ ಶೆಟ್ಟಿ ಧ್ವಜಾರೋಹಣ ಮಲ್ಪೆರವುಲ್ಲೆರು. ಕನ್ನಡ ಸಾಹಿತ್ಯ ಪರಿಷದ ಮಾಜಿ ರಾಜ್ಯಾಧ್ಯಕ್ಷರು ಡಾಕ್ಟರ್ ಹರಿಕೃಷ್ಣ ಪುನರೂರು ಸಮ್ಮೇಳನ ಉದಿಪನ ಮಲ್ಪೆರವುಲ್ಲೆರು. ಜಾನಪದ ಕುಣಿತ ಕವಿಗೋಷ್ಠಿ ವಿಚಾರಗೋಷ್ಠಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಇಡೀ ದಿನ ನಡಪೆರವುಂಡು. ಬಯ್ಯ 4 ಗಂಟೆಗೆ ಸಮ್ಮೇಳನದ ಸರ್ವಾಧ್ಯಕ್ಷರ್ನ ಅಧ್ಯಕ್ಷತೆಡು ಸಮಾರೋಪ ನಡಪೆರವುಂಡು. ಈ ಪೊರ್ತುಡು ಬ್ರಿಗೇಡಿಯರ್ ಅಯ್ಯನ್ ರಯ್ಯರಿಗೆ ಸಂಸದ ಪ್ರತಿಷ್ಠಿತ ವಿದ್ಯಾರತ್ನ ಪ್ರಶಸ್ತಿಯನ್ನು ಪ್ರದಾನ ಮಲ್ಪೆರೆ ಉಲ್ಲಪಂಡದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ವಿವರ ಕೊರಿಯರು. ಆ ಬಳಿಕ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ಜಾನಪದ ಕುಣಿತ ಮತ್ತು ದಪ್ ಪ್ರದರ್ಶನ ನಡೆಯುತ್ತದೆ. ನಂತರ ಒಂದು ವಿಚಾರ ಗೋಷ್ಠಿಯನ್ನು ನಾವು ನಡೆಸಲಿಕ್ಕಿದ್ದೇವೆ. ಬಹಳ ಮುಖ್ಯವಾಗಿ ನಮ್ಮ ಶಿಕ್ಷಣದಲ್ಲಿ ಸಂಸ್ಕೃತಿ ಸಂಸ್ಕಾರ ಎಂಬ ವಿಷಯದ ಬಗ್ಗೆ ಡಾಕ್ಟರ್ ಅನಿತಾ ರವಿಶಂಕರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ವಿಚಾರಗೋಷ್ಠಿ ನಡೆಯಲಿಕ್ಕಿದೆ. ಡಾಕ್ಟರ್ ಗಣರಾಜ ಕುಂಬ್ಳೆ ಪಾರಂಪರಿಕ ಶಿಕ್ಷಣ ಮತ್ತು ಸಂಸ್ಕೃತಿಯ ಹೊಳಪುಗಳ ಮತ್ತು ಸಬಿಹಾ ಫಾತಿಮಾ ನಮ್ಮ ಅನುಪಮ ಪತ್ರಿಕೆಯ ಉಪಸಂಪಾದಕಿ ಅವರು ಆಧುನಿಕ ಶಿಕ್ಷಣದಲ್ಲಿ ಸಂಸ್ಕಾರ ಸಂಸ್ಕೃತಿಯ ಅವಶ್ಯಕತೆ ಬಗ್ಗೆ ವಿಷಯ ಮಂಡನೆಯನ್ನು ಮಾಡಲಿಕ್ಕಿದ್ದಾರೆ. ಇದನ್ನು ನಮ್ಮ ತೋನ್ಸೆ ಪುಷ್ಕಲ್ ಕುಮಾರ್ ಅವರು ನಿರ್ವಹಣೆ ಕೂಡ ಮಾಡಲಿಕ್ಕಿದ್ದಾರೆ. ಬಳಿಕ ಸಾಂಸ್ಕೃತಿಕ ರಂಜನೆ ನಡೆಯಲಿಕ್ಕಿದೆ. ಮಧ್ಯಾಹ್ನ ಕವಿಗೋಷ್ಠಿ ಕೂಡ ನಡೆಯಲಿಕ್ಕಿದೆ. ಭಾಸ್ಕರನ್ ಅದರ ಬಗ್ಗೆ ವಿವರ ತಿಳಿಸ್ತಾರೆ. ನಂತರ ನಮ್ಮ ಜೂನಿಯರ್ ರಾಜ್ಕುಮಾರ್ ಜಗದೀಶ್ ಶಿವಪುರ ರವರಿಂದ ಸ್ವರ ಕಂಠೀರವ ಡಾಕ್ಟರ್
ರಾಜ್ ಸವಿನೆನಪು ಎಂಬೊಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ನಂತರ ನಮ್ಮ ರವಿ ಅಲೆವೂರಾಯ ವರ್ಕಾಡಿ ಮತ್ತು ಬಳಗದವರಿಂದ ಯಕ್ಷನಾಟ್ಯ ವೈಭವ ನಡೆಯಲಿಕ್ಕಿದೆ. ಆ ಬಳಿಕ ನಮ್ಮ ಸಮ್ಮೇಳನದ ಸರ್ವಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಮ್ಮೇಳನದ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಬಹಳ ವಿಶೇಷವಾಗಿ ಈ ಒಂದು ಪ್ರತಿ ವರ್ಷ ನಾವು ಈ ಒಂದು ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಒಬ್ಬ ವಿಶಿಷ್ಟ ಸಾಧನೆಯನ್ನು ಮಾಡಿರತಕ್ಕಂಥವರಿಗೆ ನಾವು ವಿದ್ಯಾರತ್ನ ಪ್ರಶಸ್ತಿಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡ್ತಾ ಇದ್ವಿ. ಈ ವರ್ಷ ಬಹಳ ಒಂದು ನಮ್ಮ ಈ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಕೂಡ ಈ ವರ್ಷ ಆಗಿರೋದ್ರಿಂದ ನಮ್ಮ ಕರ್ನಾಟಕ ಭಾರತೀಯ ಭೂಸೇನೆಯಲ್ಲಿ ಕರ್ನಲ್ ಆಗಿ ಬಹಳಷ್ಟು ಆ ಒಂದು ಭೂಸೇನೆಯ ಒಂದು ಇದರಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ದೇಶದ ಸೇವೆಯನ್ನು ಸಲ್ಲಿಸಿದಂತಹ ನಮ್ಮ ಕರ್ನಲ್ ಬ್ರಿಗೇಡಿಯರ್ IN ರೈ ಅವರಿಗೆ ನಾವು ವಿದ್ಯಾರತ್ನ ಪ್ರಶಸ್ತಿಯನ್ನು ಈ ಬಾರಿ ನಾವು ನೀಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಶಾಸಕರಾದಂಥ UT ಖಾದರ್ ಅವರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರಾದಂಥ ಕಸ್ತೂರಿ ಪಂಜಾರ್ ಅವರು, ನಮ್ಮ ರೋಟರಿ ಜಿಲ್ಲೆ 3181 ನಿಯೋಜಿತ ಗವರ್ನರ್ ವಿಕ್ರಮ್ ದತ್ತಾರ್ ಅವರು, ಅದೇ ರೀತಿ ಯುವ ನ್ಯಾಯವಾದಿಯು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾದಂಥ ಪ್ರತಾಪ್ ಜೋಗಿ ಚಿತ್ರದುರ್ಗ ಅವರು, ಅದರ ಜೊತೆಗೆ ನಮ್ಮ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದಂಥ ಸೀತಾಲಕ್ಷ್ಮೀರವರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಹರೀಶ್ ಒಡ್ಡಂಬೆಟ್ಟೂರವರು, ನಮ್ಮ ಬೆಲ್ಮ ಗ್ರಾಮ ಪಂಚಾಯತ್ನ ಸದಸ್ಯರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಗಣ್ಯ ಉಪಸ್ಥಿತಿಯಲ್ಲಿ ಇರ್ತಾರೆ. ಬಳಿಕ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಒಂದು ಸಾಂಸ್ಕೃತಿಕ ರಂಜನೆ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾರೀಕು 18/12/2022 ಆದಿತ್ಯವಾರ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ ರಾತ್ರಿ 8 ಗಂಟೆಯವರೆಗೆ ನಡೆಯತಕ್ಕಂಥ ನಮ್ಮ ಈ ಕರಾವಳಿ ಕರ್ನಾಟಕದ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ನಾಡು ನುಡಿ ವೈಭವದ ರತ್ನೋತ್ಸವದ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ಬಯಸುತ್ತಾ, ರತ್ನ ಎಜುಕೇಷನ್ ಟ್ರಸ್ಟ್ದ ಕಾರ್ಯದರ್ಶಿ ಸೌಮ್ಯ ಆರ್ ಶೆಟ್ಟಿ, ಗೌರವ ಸಲಹೆಗಾರರು ಭಾಸ್ಕರ್ ಎ ಕುಕ್ಕುವಳ್ಳಿ, ತೋನ್ಸೆ ಪುಷ್ಕಳ್ ಕುಮಾರ್, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾದ ಮುಖ್ಯೋಪಾಧ್ಯಾಯರು ನಯೀಂ ಹಮೀದ್ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದರು.